ಸಹಜ್ ರೈ ಬಳೆಜ್ಜ ನೇತೃತ್ವದ ವಿಜಯ ಸಾಮ್ರಾಟ್ ಪುತ್ತೂರು ಇದರ ಆಶ್ರಯದಲ್ಲಿ ಪುತ್ತೂರದ ಪಿಲಿಗೊಬ್ಬು ಸೀಸನ್ 2 ಕಾರ್ಯಕ್ರಮದ ಹುಲಿ ಕುಣಿತ ವೇಷ ಸ್ಪರ್ಧೆ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡಿದರು. ಉದ್ಯಮಿ ರವಿ ಶೆಟ್ಟಿ ಮೂಡಂಬೈಲು ಪಿಲಿಗೊಬ್ಬು ಸ್ಪರ್ಧಾ ಕಾರ್ಯಕ್ರಮದ ವೇದಿಕೆಯನ್ನು ಹಿಂಗಾರ ಅರಳಿಸಿ ಹುಲಿವೇಷ ಕುಣಿತ ಸ್ಪರ್ಧೆಗೆ ಚಾಲನೆಯನ್ನ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಆಯ್ದ 8 ಹುಲಿವೇಷ ಕುಣಿತ ತಂಡಗಳಿಂದ ಪ್ರದರ್ಶನ ನೀಡಲಾಯಿತು. ಕದ್ರಿ ನವನೀತ್ ಶೆಟ್ಟಿ, ರೋಹನ್ ತೊಕ್ಕೊಟ್ಟು, ಗಿರೀಶ್ ನಾರಾಯಣ್, ಸತೀಶ್ ತಿಂಗಳಾಯ ತೀರ್ಪುಗಾರರಾಗಿ ಭಾಗವಹಿಸಿದ್ದರು. ಹುಲಿವೇಷ ಕುಣಿತವು ಜನರ ಮನಸೂರೆಗೊಂಡಿದ್ದು, ಸ್ಪರ್ಧೆಯಲ್ಲಿ ವೈಯಕ್ತಿಕ, ಸಮೂಹ, ಓವರಾಲ್ ಎಂದು 3 ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಯಿತು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಸಹಜ್ ರೈ ಬಳೆಜ್ಜ ಮಾತನಾಡಿ, ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿದರು. ಕರ್ನ ವರ್ಷ ಸೀಸನ್ 1 ಕಾರ್ಯಕ್ರಮ ಭಾರಿ ಯಶಸ್ವಿ ಅಂತ ಮೂರ್ತಿ ಬೈದಿದೆ. ಅದಕ್ಕೆ ಪ್ರಥಮದ ಮಾತು ಯಾರು ನಮ್ಮ ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರನ ದೇವರನ್ನ ಕನ್ನಡ ಮಾಡ್ತಾರ ಅವ್ರನ್ನ ಆಶೀರ್ವಾದ ಎಂಟು ರೀತಿಯ ಬೈದಿನ ಪಡೆಯನ್ನು ಸುರುಕಾತಿಯನ್ನು ಅತ್ಯಂತ ಸಂತೋಷ ಪಡುವುದಿಲ್ಲ. ಅಂಚನೆ ಈ ಕಾರ್ಯಕ್ರಮ ಯಶಸ್ವಿ ಆಗುವ ಮಟ್ಟ ಇಂಥ ಕಾರ್ಯಕ್ರಮ ಆಯೋಜನೆ ಏನು ಬಂಗೈತಲ್ಲ ಇದು ಜನ ಸೇರಿದ ಮಾತ್ರ ಕಾರ್ಯಕ್ರಮ ಯಶಸ್ವಿ ಸಾಧ್ಯ. ಬಿಗ್ ಬಾಸ್ ಸೀಸನ್ 9 ವಿಜೇತ ಚಲನಚಿತ್ರ ನಟ ರೂಪೇಶ್ ರೈ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಮಾತ್ರ ಅವ್ನ ಫುಡ್ ಫೆಸ್ಟಿವಲ್ ಒಂದು ಹೊರ ಕನ್ಫ್ಯೂಷನ್ ಆಗ್ತದೆ వాళ్ళ ಪುತ್ತೂರು ಜಾತ್ರೆ ಅವನುಂಟಾದೆ ಖಂಡಿತವಾದ ಪುತ್ತೂರಿನಲ್ಲಿ ಬರದೇ ಇರ್ತದೆ. ನಮ್ಮ ಕುಡ್ಲಡಾದಕ್ಕೂ ಉಡುಪಿಡಾದಕ್ಕೂ ಕಾರ್ಯಕ್ರಮ ಆಗುವುದು ಬಟ್ ಪುತ್ತೂರಿನಲ್ಲಿ ಪಿಲಿಂದ ಸೌಂಡ್ ಎಲ್ಲ ಜೋರಾದ ಕೇರಳ ಬಂದು ಎಲ್ಲ ಕೊರತೆ ಇರ್ತದೆ. ಐದು ಮಲ್ಲ ಮಟ್ಟದ ದಿಂಜಾದ ಬರ್ತಿದ್ದಾರೆ ನಮ್ಮ ಸಹಜನೆ ಅರೆಮನೆ ಜೋರಾಗ ಚಪ್ಪಾಳೆಗೊಂಡು ಐದು ಒಟ್ಟಿಗೆ ಪ್ರತಿ ವರ್ಷ ಪ್ರತಿ ವರ್ಷ ಮಲ್ಲ ಮಲ್ಲ ಮಲ್ಲನಾಡಿ ಪಿಲಿಗೊಬ್ಬ ಆಪಲ ಕಾವಡು ಯಾಕೆ ನಿಖಿಲ್ ಮಲ್ಬೋಡಾಗಿ ತಾನು ಮನ ಡೆಫಿನೆಟ್ಲಿ ಬೋಡು ದನಲ ಬೋಡು ಆ ಐದು ಒಟ್ಟಿಗೂ ಸಹಜ ಮಲ್ಲ ಮಟ್ಟದ ಬೆಂಬಲ ಪ್ರೋತ್ಸಾಹ ಕೊರಿಯರ್ ನಾಡಿ ಇಂದಿನ ವೇದಿಕೆ ಮಾಮಲ್ಲ ಮಟ್ಟದ ಆವ ಮಕ್ಕಳು ಆಲ್ ದ ವೆರಿ ಬೆಸ್ಟ್ ಅನ್ನ. ಪುತ್ತೂರ್ದ ಪಿಲಿ ಪ್ರಶಸ್ತಿಯನ್ನು ಕಲ್ಲೇಗ ಟೈಗರ್ಸ್ ಪುತ್ತೂರಿನ ಯತಿನ್ ಪಡೆದುಕೊಂಡರು. ಪಂದ್ಯ ಶ್ರೇಷ್ಠ ಪಿಟ್ಟಿ ಪಿಲಿ ಪ್ರಶಸ್ತಿಯನ್ನು ಎಂಎಫ್ಸಿ ಮುಳಿಹಿತ್ಲು ಫ್ರೆಂಡ್ಸ್ ಸರ್ಕಲ್ನ ಶೌರ್ಯ ಪಡೆದುಕೊಂಡರು. ಪಂದ್ಯ ಶ್ರೇಷ್ಠ ಕಪ್ಪು ಹುಲಿ ಪ್ರಶಸ್ತಿಯನ್ನು ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು ಕೋಡಿಕಲ್ ತಂಡದ ಅಕ್ಷತ್ ಉಡುಪಿ ಪಡೆದುಕೊಂಡರು. ಮುಡಿ ಹೊಡೆದ ಪಿಲಿವೀರ ಪ್ರಶಸ್ತಿಯನ್ನು ಮುರಳಿ ಬ್ರದರ್ಸ್ ಟೈಗರ್ಸ್ ಟ್ರೂ ಪುತ್ತೂರು ತಂಡದ ಧನುಷ್ ಕೈಕಂಬ ಪಡೆದರು. ತಾಯಿ ಹುಲಿ ಪ್ರಶಸ್ತಿಯನ್ನು ಸ್ವಾಮಿ ಗೊರಗಜ್ಜ ಭಕ್ತವೃಂದ ಕುಂಪಲ ತಂಡದ ರಂಜಿತ್ ಪಡೆದುಕೊಂಡರು. ಉತ್ತಮ ತಾಸೆ ಬಳಗ ಕಲ್ಲೇಗ ಟೈಗರ್ಸ್ ಪುತ್ತೂರು ಪಾಲಾಯಿತು. ಉತ್ತಮ ಬಣ್ಣಗಾರಿಕೆ ಧರಣಿ ಮಂಡಲ ಪ್ರವೇಶ ನಿರ್ಗಮನ ಪ್ರಶಸ್ತಿಯನ್ನು ಕ್ರಮ ಸಂಖ್ಯೆ 4ರ ಮುರಳಿ ಬ್ರದರ್ಸ್ ಟೈಗರ್ಸ್ ಪುತ್ತೂರು ತಂಡ ಪಡೆದುಕೊಂಡಿತು. ಶಿಸ್ತಿನ ತಂಡ ಬಹುಮಾನ ಪ್ರಶಸ್ತಿಯನ್ನು ಶ್ರೀ ದುರ್ಗಾ ಹುಲಿ ಮಂಜೇಶ್ವರ ತಂಡ ಪಡೆದುಕೊಂಡಿತು.